ಬಿಲ್ಲವ ಬ್ರಿಗೇಡ್ ಪುತ್ತೂರು ವತಿಯಿಂದ ಶಾಸಕರಿಗೆ ಉಪ್ಪಿನಂಗಡಿಯಲ್ಲಿ ಸ್ವತಂತ್ರ ಹೋರಾಟಗಾರ ಉಬಾರ್ ಮಂಜೆ ವೈದ್ಯ ಅವರ ಪುತ್ತರ್ ನಿರ್ಮಿಸುವ ಕುರಿತು ಮನವಿ. ಮೊದಲಾಗಿ ಶಾಸಕರು ಮಂಜೆ ವೈದ್ಯರನ್ನು ಉಲ್ಲೇಖ ಮಾಡಿದ ಪುತ್ತೂರಲ್ಲಿ ಮಾಡಿದವರಾದರೆ ಶಾಸಕ ಅಶೋಕ್ ಕುಮಾರ್ ಅಯ್ಯವರು ಎಲ್ಲರ ಪತ್ರಿಕೆಯವರನ್ನೆಲ್ಲ ಕರೆದು ಒಂದು ಪತ್ರಿಕೆಗೋಷ್ಠಿ ಮಾಡಿದ್ರು. ಮಂಜೆ ವೈದ್ಯ ಹೀಗೆ ಇದ್ದಾರೆ, ಅವ್ರ ಬಗ್ಗೆ ನಿಮಗೆ ಮಾಹಿತಿ ಉಂಟಾದರೆ ಕೆಲವರು ಗೊತ್ತಿಲ್ಲ ಅಂತ ಹೇಳಿದವರು ಕೂಡ ಇದ್ದಾರೆ. ಆದರೆ ಶಾಸಕರು ಅದರ ಬಗ್ಗೆ ತುಂಬ ಮುತುವರ್ಜಿ ವಹಿಸಿ ಕೆಲವರಿಗೆ ಅದರ ಮಾಹಿತಿ ಕೊಟ್ಟು ಅದನ್ನು ಮುಂದುವರಿಸುವಂಥ ಭರವಸೆ ಕೊಟ್ಟಿದ್ದಾರೆ. ಇದೀಗ ನಾವು ಪುತ್ತೂರು ಬಿಲ್ಲವ ಬ್ರಿಗೇಡ್ ವತಿಯಿಂದ ಇದನ್ನು ಮಾಡಬೇಕಂತ ಅವರಿಗೆ ಮನವಿ ಕೊಡ್ತಿದ್ದೇವೆ. ಮಂಜೆ ವೈದ್ಯ ಅನ್ನುವ ಒಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಉಪ್ಪಿನಂಗಡಿಯಲ್ಲಿ ಇದ್ದದ್ದಕ್ಕೆ ಭಾರಿ ಹಿಂದಿನಿಂದ ಪುರಾವೆಗಳಿತ್ತು. ನಾನು ಸುಮಾರು 1.5 ವರ್ಷದ ಹಿಂದೆ ನಮ್ಮ ಉಪ್ಪಿನಂಗಡಿಯಲ್ಲಿ ಅವರ ಹೆಸರು ಉಳಿಬೇಕು, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ವೀರರಲ್ಲಿ ಅವರು ಅತ್ಯಂತ ಪ್ರಮುಖರು. ಅವರ ಜೀವವನ್ನು ಈ ಹೋರಾಟಕ್ಕೆ ಕೊಟ್ಟವರಲ್ಲಿ ಈ ಮಂಜೆ ವೈದ್ಯರು ಒಬ್ಬರು. ಬಿಲ್ಲವ ಸಮಾಜದವರು ಅದನ್ನು ಎಷ್ಟು ಗುರುತಿಸಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಇತಿಹಾಸ ಓದಿದ ಪುಸ್ತಕದಲ್ಲಿ ಓದಿ ಒಂದು ಪ್ರೆಸ್ ಮಾಡುವ ಮುಖಾಂತರ ಏನು ಸಾಧನೆ ಮಾಡದವರ ಹೆಸರುಗಳನ್ನು ಕೆಲವು ಇಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದು ನನ್ನ ಗಮನಕ್ಕೆ ಬಂದಿದೆ. ಇಂಥ ಹೋರಾಟ ಮಾಡಿ ತನ್ನ ಜೀವವನ್ನು ದೇಶಕ್ಕಾಗಿ ಕೊಟ್ಟ ಈ ಪುತ್ತೂರಿನ ಮಣ್ಣಿನಲ್ಲಿ ಇದ್ದಂಥ ಒಬ್ಬ ಮಂಜೆ ವೈದ್ಯರ ಹೆಸರನ್ನು ಕೂಡ ಇಡುವುದು ನಮ್ಮ ಕರ್ತವ್ಯ ಅಂತ ನನ್ನ ಗಮನಕ್ಕೆ ಬಂದು ನಾನೊಂದು ಪ್ರೆಸ್ಸನ್ನು ಮಾಡಿ ಅವರ ಹೆಸರನ್ನು ಉಪ್ಪಿನಂಗಡಿಯ ಒಂದು ಸರ್ಕಲ್ಗೆ ಇಡಬೇಕು ಅಂತ ನನ್ನೊಂದು ಕನಸಿತ್ತು. ಒಂದು 20 ದಿವಸದ ಹಿಂದೆ ನನ್ನ ಗಮನಕ್ಕೆ ಬಂತು. ಅದಕ್ಕೆ ಬೇರೆ ಎಲ್ಲ ರಾಜಕೀಯಗಳೆಲ್ಲ ಸೇರಿದೆ. ಪುತ್ತೂರಿನಲ್ಲಿ ಉಪ್ಪಿನಂಗಡಿಯಲ್ಲಿ ಒಂದು ದೊಡ್ಡ ಸಭೆ ಆಯಿತು. ಅದರಲ್ಲಿ ಇದರ ಬಗ್ಗೆ ಉಲ್ಲೇಖ ಆಗಿ ಒಂದು ಸಭೆಯನ್ನು ಮಾಡಿ ಅದರ ಬಗ್ಗೆ ಚರ್ಚಿಸಲಾಯಿತು ಅಂತ ನನ್ನ ಗಮನಕ್ಕೆ ಬಂದಿತ್ತು. ಒಳ್ಳೆಯ ವಿಚಾರ, ಚರ್ಚಿಸಬಾರ್ದು ಅಂತ ಹೇಳಿಲ್ಲ. ಆದರೆ ಅವರು ಚರ್ಚಿಸುವಾಗ ಇದನ್ನು ಯಾರು ಆರಂಭ ಮಾಡಿದ್ದಾರೆ ಅವರ ಹತ್ರ ಅವರನ್ನು ಕರೀಬೇಕಿತ್ತು. ಅವ್ರು ಇದ್ದಾರಾ ಇಲ್ವ ಅಂತ ನೋಡಬೇಕಿತ್ತು. ನನಗೆ ಒಂದು ಆಮಂತ್ರಣ ಪತ್ರ ಬಂದಿತ್ತು 2 ದಿವಸದ ಮುಂದೆ, ನೀವು ಇವತ್ತು ಇದ್ದೀರಾ, ನಾವು ಒಂದು ಕಾರ್ಯಕ್ರಮ ಮಾಡ್ತೇವೆ ಅಂತ. ನಾನು ಹೇಳಿದೆ ನಾನು ಅವತ್ತು ಇಲ್ಲ, ನಾನು ಇದ್ದಾಗ ನೀವು ಮಾಡಿದರೆ ನಾನು ಬರ್ತೇನೆ. ಆನಂತರ ಡಾಕ್ಟರ್ ರಾಜಾರಾಮ್ ಅವರು ಕೂಡ ಇದನ್ನು ಸೇರಿಸಿಕೊಂಡು ನೀವು ಬರಬೇಕಂತ ನನಗೆ ಒತ್ತಾಯ ಹಾಕಿದ್ರು. ಮತ್ತು ನಾನು ಜಯಪ್ರಕಾಶ್ ಬದಿನಾರು, ಈಗ ಇಲ್ಲಿ ಒಂದು ದೊಡ್ಡ ಜಯಪ್ರಕಾಶ್ ಬದಿನಾವರ ಮುಖಂಡತ್ವದಲ್ಲಿ ಪುತ್ತೂರು ಬಿಲ್ಲವ ಬ್ರಿಗೇಡ್ ಅನ್ನೋ ಒಂದು ದೊಡ್ಡ ಸಂಘಟನೆಯನ್ನು ಕಟ್ತಾ ಇದ್ದಾರೆ. ಆ ಬ್ರಿಗೇಡ್ ಮುಖಾಂತರನೇ ನೀವು ಬಹುಶಃ ಇದನ್ನು ತೆಗೆದುಕೊಂಡು ಹೋದರೆ ನಾವೀಗ ರಸ್ತೆಗೆ 3 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ. 4 ಲೈನ್ ರಸ್ತೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಲೈಟನ್ನು ಹಾಕುವ ಕೆಲಸವನ್ನು ಮಾಡ್ತೇವೆ. ಅದರ ಮಧ್ಯದಲ್ಲಿ ಗಿಡಗಳನ್ನು ನೆಡುವ ಕೆಲಸವನ್ನು ಮಾಡ್ತೇವೆ. ದೊಡ್ಡ ಒಂದು ಸರ್ಕಲನ್ನು ಆ ಮಧ್ಯದಲ್ಲಿ ಮಾಡಿ ಅಲ್ಲಿ ಎಲ್ಲರ ಜನರ ಅಭಿಪ್ರಾಯವನ್ನು ಕೇಳಿ, ನಾನು ಒಬ್ಬನೇ ಇದಕ್ಕೆ ಡಿಸಿಷನ್ ಮಾಡಲಿಕ್ಕೆ ಆಗೋದಿಲ್ಲ, ಪಂಚಾಯತಿನ ಮತ್ತು ಸರ್ಕಾರದ ಆದೇಶಗಳು ಬರಬೇಕಾಗ್ತದೆ. ಅಲ್ಲಿ ಲೋಕಲ್ ಜನಗಳು ಯಾರಿದ್ದಾರೆ ಅವರ ಒಂದು ಒಪ್ಪಿಗೆಯನ್ನು ಕೂಡ ಪಡ್ಕೊಂಡು ನಿಮ್ಮೆಲ್ಲ ಸಹಕಾರವನ್ನು ಇಟ್ಟು ಎಲ್ಲರ ಒಪ್ಪಿಗೆಯ ಮೇರೆಗೆ ಈ ಒಂದು ಶ್ರೇಷ್ಠ ವ್ಯಕ್ತಿಯ ಹೆಸರನ್ನು ಆ ಸರ್ಕಲಿಗೆ ಕೊಟ್ಟರೆ, ರಸ್ತೆಗೆ ಎಲ್ಲ ಸರ್ಕಲಿಗೆ ಕೊಟ್ಟರೆ, ವೃತ್ತಕ್ಕೆ ಕೊಟ್ಟರೆ ಅವರ ಪುತ್ತಲಿಯನ್ನು ಕೂಡ ಮಾಡಬೇಕಂತ ಜಯಪ್ರಕಾಶ್ ಬದಿನವರು ಹೇಳಿದ್ದಾರೆ. ಪುತ್ತಲಿಯನ್ನು ಕೂಡ ಮಾಡುವ, ಯಾಕಂದರೆ ದೇಶಕ್ಕಾಗಿ ಜೀವ ಕೊಟ್ಟವರಲ್ವಾ, ಅದರಲ್ಲಿ ಏನು ತಪ್ಪಿಲ್ಲ. ಪುತ್ತಲಿ ಮಾಡೋದ್ರಲ್ಲಿ ಏನು ಮಾಡದೆ ಅಡ್ವರ್ಟೈಸ್ಮೆಂಟ್ ತಗೊಳ್ಳುವಂಥ ಈ ಕಾಲದಲ್ಲಿ ಇಂಥ ದೇಶಕ್ಕಾಗಿ ಜೀವ ಅವರನ್ನು ಹೇಗೆ ಮಾಡಿದವರು, ಅವರನ್ನು ಬ್ರಿಟಿಷರು ಹೇಗೆ ಮಾಡಿ, ಅದಕ್ಕಾಗಿ ಅವರ ಪುತ್ತಲಿಯನ್ನು ಮಾಡಲಿಕ್ಕೆ ನಮ್ಮಿಂದೇನು ಅಬ್ಜೆಕ್ಷನ್ಗಳಿಲ್ಲ. ಜನರ ಸಹಕಾರವನ್ನು ಕೇಳಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಬೇರೆ ಬೇರೆ ತಾಲೂಕಿನವರು ಅತಿಥಿಗಳಾಗಿ ಇಲ್ಲಿ ಬರಲಿ, ನಾವು ಅವನು ಅತಿಥಿ ಸ್ವೀಕಾರ ಮಾಡುವ. ನಮ್ಮ ಪುತ್ತೂರಿನ ಬಿಲ್ಲವರಿಗೆ ಮತ್ತು ನಮಗೆಲ್ಲರಿಗೆ ಅವರಿಗೆ ಆತಿಥ್ಯ ಕೊಡಲಿಕ್ಕೆ ಗೊತ್ತು. ಅದು ನಮ್ಮ ಮುಖಂಡತ್ವದಲ್ಲಿ ನಾವು ಅದನ್ನು ಮಾಡುವಂಥ ಕೆಲಸ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.
60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನು ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. Website www.vivekanandapuc.com.